ಹಾಯ್ ಪ್ರಕಾಶ್ ಅವರೇ, ಗುಡ್ ಮಾರ್ನಿಂಗ್. ಹೇಗಿದ್ದೀರಾ? ಲೈಕ್, ಥ್ಯಾಂಕ್ ಯು. ಟೀ ಕುಡಿದ್ರಾ? ವಾಸ್ತವ್ ಬ್ರದರ್ ಹಾಯ್. ಇಲ್ಲೆಲ್ಲ ಕಮೆಂಟ್ ಉಂಟಲ್ಲ, ಇಂಗ್ಲೀಷಲ್ಲಿ ಬರ್ತಾ ಉಂಟು ಮಾರೆ. ಇದಕ್ಕೆ ಕಾರಣ ಏನು? ವಾಸ್ತವ್ ಬ್ರದರ್ ಚಾಂಡೆ ಪ್ರಕಾಶ್ ಚಾಪರಿಯರ ಅವ್ವಾರು ಕೇನೊಂದುಲ್ಲಾರ ಯಾನ್ ಸೌಖ್ಯ ಏರಂಚುಲ್ಲಾರು. ವಾಸ್ತವ್ ಬ್ರದರ್ ಉಲ್ಲಾರೆ, ಇಂಗ್ಲೀಷಲ್ಲಿ ಕಮೆಂಟ್ ಬರ್ತಾ ಉಂಟು ಮಾರೆ. ಹಾಂ, ವೇಟ್ ಕುಂತಲೇ. ಯಪ್ಪ ಇತ್ತ ಕಮೆಂಟ್ ಪಾಡ್ಲೆ ತುಕ, ಇತ್ತ ಕಮೆಂಟ್ ಪಾಡ್ಲೆ ಪ್ರಕಾಶ್. ಉಲ್ಲಾರ ಪೋಯರ ಅದು ಕೂಡ ಹೋಯ್ತು ಇನ್ನು ಕಮೆಂಟೇ ಬರಲ್ಲ. ಇದು ಯಾಕೆ ನನ್ನ ಮೊಬೈಲಲ್ಲೇ ಹೀಗೆ ಆಗಬೇಕು? ಥ್ಯಾಂಕ್ ಯು ಲೈಕ್ ಕೊಟ್ಟದಕ್ಕೆ. ಯಾರು ಲೈಕ್ ಕೊಟ್ರಿ, ಯಾರು ಕಮೆಂಟ್ ಮಾಡ್ತಿದ್ದೀರಾ ಅಂತ ಗೊತ್ತಾಗ್ತಿಲ್ಲ. ಆದರೂ ಥ್ಯಾಂಕ್ ಯು ನಿಮಗೆ. ಒಂದು 10 ನಿಮಿಷದಲ್ಲಿ ನಿಮ್ಮ ಕಮೆಂಟ್ ಓದ್ತೇನೆ ಆಯಿತಾ? ಇನ್ನೊಂದು ಮೊಬೈಲಲ್ಲಿ ಕಮೆಂಟ್ ನೋಡ್ತೇನೆ. ಹಾಗೆ ಲೈಕ್ ಕೊಡೋದವ್ರು ಲೈಕ್ ಕೊಡಿ. ಪಟ ಪಟ ಅಂತ ಲೈಕ್ ಕೊಡಿ.
ಥ್ಯಾಂಕ್ ಯು ಲೈಕ್ ಕೊಟ್ಟದಕ್ಕೆ. 5 ನಿಮಿಷ ಇರಿ ಆಯಿತಾ, ನಿಮ್ಮದು ಕಮೆಂಟ್ ನೋಡ್ತೇನೆ. 5 ನಿಮಿಷ. ಥ್ಯಾಂಕ್ ಯು ಲೈಕ್ ಕೊಟ್ಟದಕ್ಕೆ. ಲೈಕ್ ಕೊಟ್ಟದಕ್ಕೆ ಥ್ಯಾಂಕ್ ಯು. ರವೀಂದ್ರ ಅಣ್ಣ ಈಗ ಕಮೆಂಟ್ ಏನಾದ್ರಲ್ಲಿ ನೋಡ್ತಿದ್ದೀರಾ ಆಯಿತಾ. ಥ್ಯಾಂಕ್ ಯು ಎಲ್ರಿಗೂ, ಯಾರೆಲ್ಲ ಕಮೆಂಟ್ ಹಾಕಿದ್ದೀರಾ, ಬೈಬೇಡಿ. 1 ನಿಮಿಷ ನೋಡ್ತೇನೆ ಸ್ಟಾರ್ಟಿಂಗಿಂದ. ಪ್ರಕಾಶ್ ಅವರೇ ಥ್ಯಾಂಕ್ ಯು. ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೇನೆ. ಓಕೆ ಓಕೆ ಪ್ರಕಾಶ್ ಅವರೇ, ಹೋಗಿ ಬನ್ನಿ ಆಯಿತಾ. ವಿದ್ಯಕ್ಕ ಹಾಯ್ ಹಾಯ್. ಜಿತೇಶ್ ಹಾಯ್. ಹೇಗಿದ್ದೀರಾ ಎಲ್ಲರೂ? ಟೀ ಆಯಿತಾ ನಿಮ್ಮದು? ನೂರವರೇ ಹಾಯ್. ಮೊಹರಂ ಹಬ್ಬದ ಶುಭಾಶಯಗಳು ನೂರವರೇ. ಸೂಪರ್ ಅಂತ ಹೇಳ್ತಿದ್ದಾರೆ. ಬಾಯ್ ಅಂತ ಜಿತೇಶ್. ಹೋಗುದಾ? ಇರಿ ಇರಿ, ಸಂಜೆ ಸರು ಲೈವ್ ಬನ್ನಿ. ಓಕೆ ವಿದ್ಯಕ್ಕ ಬರುವ ಆಯಿತಾ. ಸತೀಶ್ ಅಣ್ಣ ಹಾಯ್. ಯಾನ್ ಕಟೀಲು ಪೋಂದಿಲ್ಲ ಅಂದೆ ಎಂಕ್ಲೆಗ್ಲ ದೇವರಿಡ ನಟೊಂಬಲ್ಲ. ರವೀಂದ್ರ ಅಣ್ಣ ಸೂಪರ್, ಥ್ಯಾಂಕ್ ಯು. ಸತೀಶ್ ಬ್ರೋ ಹಾಯ್ ಅಂತ ಹೇಳ್ತಿದ್ದಾರೆ, ಥ್ಯಾಂಕ್ ಯು. ಆಮೇಲೆ ಸಪೋರ್ಟು ಮಹೇಶ್ ಅಣ್ಣ ಬಂದರು. ಹಾಯ್ ಮಹೇಶ್ ಅಣ್ಣ, ಹೇಗಿದ್ದೀರಾ? ಹಾಯ್ ರವೀಂದ್ರ ಅಣ್ಣ ಅಂತ ಮಹೇಶ್ ಅಣ್ಣ. ಚಾ ತಿಂಡಿ ಎಲ್ಲ ಆಯಿತಾ ನಿಮ್ಮದು? ಎಲ್ಲಿ ಹೋದ್ರು ಮಾರು?
ನೆಟ್ವರ್ಕ್ ಹೋಯ್ತಾ? ವಾಪಸ್ ಹೋಗಿ ಬರ್ತೇನೆ. ನೆಟ್ವರ್ಕ್ ಹೋಯ್ತಾ?